ರಿಕ್ಷಾ ಚಾಲಕರು ಆಪತ್ ಬಾಂಧವರು, ಸಹಕಾರ ಮೂರ್ತಿಗಳು. ನಮ್ಮ ದೈನಂದಿನ ಬದುಕಿನ ಈ ಶ್ರಮಜೀವಿಗಳೊಂದಿಗೆ ಬೆರೆತು ಅವರಿಗೆ ಪ್ರೋತ್ಸಾಹಿಸಿರಿ. ತುರ್ತಾಗಿ ಸ್ಪಂದಿಸುವ ಗುಣದಿಂದ ಅವರಲ್ಲಿಯೂ ಸಮಾಜಮುಖಿ ಚಿಂತನೆ ಇದೆ ಎಂದು ಶಾಸಕ ಉಮನಾಥಿ ಕೋಟ್ಯಾನ್ ಹೇಳಿದರು. ಹಳಿಯಂಗಡಿಯ ಮುಖ್ಯ ಜಂಕ್ಷನ್ನಲ್ಲಿ ಹಳಿಯಂಗಡಿ ಆಟೋ ಫ್ರೆಂಡ್ಸ್ ಹಾಗೂ ಸಾಮಾಜಿಕ ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರಿಕ್ಷಾ ಚಾಲಕರನ್ನು ಬಂದ ನಿಜವಾದ ಶ್ರಮಜೀವಿಲೊಂದು ಬಂದ ನಮ್ಮ ದಯಕೆಂಡ ಮೂಜಿ ಚಕ್ರದ ಗಾಡಿ ಕುಲಿದು ಕಾಂಡೇಡ್ದು ಬಯ್ಯ ಮುಟ್ಟ ಅದಕ್ಕೆ ಸಮಯ ಅಂದಿಜ್ಜಿ ಪುಲ್ಯಕ್ಕಲೊಡ್ದು ಶುರುವಾಯಿನ ರಾತ್ರಿ ಮುಟ್ಟಲ್ಲ ಬೆನ್ಪುಂಡ ಮನಸ್ಸು ಮಲ್ತಂಡ ಬಾರಿ ಭಂಗ ಇತ್ತಂಡ ಕಷ್ಟ ಇತ್ತಂಡ ಪೊರ್ತುನು ತು ಅಂದೆ 24 ಗಂಟೆದ ಪಾಪಶ ರಾತ್ರಿ ಪಗೆಲು ಬೆನ್ಪುನಕ್ಕೂ ಎಷ್ಟೋ ಜನ ಉಳ್ಳಿರ್ದು ಯಾಕೆಂಡ ಅಕ್ಲೆ ಕೊಂಜಿ ಲಿಮಿಟ್ ಉಪ್ಪುಂಡು ಎಂಕ್ಲಗಿನ ಈತ ಕಾಸಾವೋಡು ಈತ ಬೆಂದು ಇಲ್ಲಡೆಕೊಂಡು ಇಂಚಿನ ವಹಿವಾಟುలుండు ಇಂಚಿನಕ್ಕೆ ಕೊರಿಯರ್ ಉಂಡು ರೀತಿ. ಹಳಿಯಂಗಡಿ ಪಿಸಿಎ ಬ್ಯಾಂಕ್ನ ಅಧ್ಯಕ್ಷ ಎಸ್ಎಸ್ ಸತೀಶ್ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಿಕ್ಷಾ ಚಾಲಕರ ಮಾನವೀಯತೆಗೆ ಸೂಕ್ತ ಬೆಲೆ ನೀಡಿ ಸಮಾಜವು ಸಹಕರಿಸಲಿ ಎಂದರು. ಎಂಕಲ ಬೆನ್ಪುಲೆ ಕಾಂಡೆ ಲಕ್ಕದೆ ರಿಕ್ಷಾ ಪತ್ತೊಂದು ಪಿದಂಡ 5 ರೂಪಾಯಿದು ಸುರಾಪುಂಡು ಕಾಂಡೆದ ಬಯ್ಯ ಮುಟ್ಟಲ ದುಡ್ಡು ಪೆಜ್ಜೊಂದು ಇಪ್ಪುನಗಲೇರಿಕೆಂಡ ಆಟೋ ರಿಕ್ಷಾದಾಗಲಿ ಆ ದುಡ್ಡು ಪೆಜ್ಜೊಂದು ಇಪ್ಪುನಗನೆ ಓಲ್ಲ ಉಂತು ಜರಗಲೆ ಪಿದಾಡದು ಫೋನ್ದುಲರಿ ಬಂಡ ಕಾಂಡೆಡ್ದು 14 ಗಂಟೆ ಮುಟ್ಟಲ ದುಡ್ಡು ಬೆಜ್ಜೊಂದು ಐತ ಒಟ್ಟಿಗೂ ಸಮಾಜಕ್ಕೆ ಗೊರ್ಪಂದು ಪಿದಾಡ್ದೇರು. ಈ ಸಂದರ್ಭ ಸಫಾ ಮರ್ಮಾ ಕಲ್ಲಾಪು, ಸಾಕ್ಷಿ ಸುಧಾಕರ್ ತೋಕೂರು, ರಕ್ಷಿತಾ ಸಸಿಹಿತ್ಲು ಅವರಿಗೆ ವೈದ್ಯಕೀಯ ನೆರವನ್ನ ನೀಡಲಾಯಿತು. ಹಿರಿಯ ರಿಕ್ಷಾ ಚಾಲಕ ರಘು ಸುವರ್ಣ ಅವರನ್ನ ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನೋದ್ ಕುಮಾರ್ ಬೊಳ್ಳೂರು, ತಾಲೂಕು ಪಂಚಾಯಿತಿ ಸದಸ್ಯ ಜೀವನ್ ಪ್ರಕಾಶ್ ಕಾಮೆರೊಟ್ಟು, ಪಣಂಬೂರು ಪಂಚಾಯಿತಿ ಅಧ್ಯಕ್ಷ ಮೋಹನದಾಸ, ನ್ಯಾಯವಾದಿ ಶಾಂತಿ ಪ್ರಸಾದ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು.